ಜವಳಿ ಉದ್ಯಮದಲ್ಲೇ ಹೊಸತನವನ್ನು ಪರಿಚಯಿಸುತ್ತಾ ಮನೆ ಮಾತಾಗಿರುವ ಪುತ್ತೂರಿನ ಪ್ರತಿಷ್ಠಿತ ಜವಳಿ ಮಳಿಗೆ ಕೋರ್ಟ್ ರಸ್ತೆಯ ರಾಧಾಸ್ನಲ್ಲಿ ಫ್ಯಾಷನ್ ಲೋಕದ ಮಹಾ ಉತ್ಸವ ಮಾನ್ಸೂನ್ ಮೇಳ ಆಗಸ್ಟ್ 1ರಂದು ಪ್ರಾರಂಭಗೊಂಡಿದೆ. ಮದುವೆ ಜವಳಿ ಸೇರಿದಂತೆ ಮಕ್ಕಳ, ಮಹಿಳೆಯರ ಹಾಗೂ ಪುರುಷರ ಎಲ್ಲ ರೀತಿಯ ರೆಡಿಮೇಡ್ ಉಡುಪುಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ಗ್ರಾಹಕರು ತಮ್ಮ ಮನೆಗೊಯ್ಯುವ ಸುವರ್ಣ ಅವಕಾಶ ಇಲ್ಲಿದೆ. ಸಾವಿರದ 1995ರಲ್ಲಿ ಕೋರ್ಟ್ ರಸ್ತೆಯಲ್ಲಿ ಸಣ್ಣ ಅಂಗಡಿಯೊಂದರಲ್ಲಿ ಪ್ರಾರಂಭವಾದ ಜವಳಿ ಉದ್ಯಮವು ಪುತ್ತೂರು ಜನತೆಯ ಅಗತ್ಯತೆಗಳಿಗೆ ತಕ್ಕಂತೆ ಉತ್ತಮ ಸೇವೆ ನೀಡುತ್ತಾ ಯಶಸ್ವಿಯಾಗಿ ಸಾಗಿ ಮುಂದೆ ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ 2005ರಲ್ಲಿ ಅದೇ ಕಟ್ಟಡದ ಮೇಲ್ಭಾಗದಲ್ಲಿ ವಿಸ್ತೃತ ಮಳಿಗೆ ಕಾರ್ಯಾರಂಭ ಮಾಡುತ್ತದೆ. ಆ ಬಳಿಕ ತನ್ನ ಗ್ರಾಹಕರಿಗೆ ಇನ್ನಷ್ಟು ಸೇವೆ ನೀಡುವ ನಿಟ್ಟಿನಲ್ಲಿ ರಾಧಾಸ್ನ ಸರ್ವ ಸುಸಜ್ಜಿತ ವಿಸ್ತೃತ ಮಳಿಗೆ 2013ರಲ್ಲಿ ಪ್ರಾರಂಭಗೊಳ್ಳುತ್ತದೆ. ಈ 3 ಅಂತಸ್ತಿನ ಮಳಿಗೆಯಲ್ಲಿ ಮಕ್ಕಳ, ಮಹಿಳೆಯರ ಹಾಗೂ ಪುರುಷರ ಉಡುಪುಗಳ ಪ್ರತ್ಯೇಕ ವಿಭಾಗಗಳಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಿದ್ದು ಜಿಲ್ಲೆಯಾದ್ಯಂತ ತನ್ನದೇ ಛಾಯವನ್ನು ಮೂಡಿಸಿದೆ. ಪ್ರತಿದಿನವೂ ಹೊಸ ಬಟ್ಟೆಗಳ ಸಂಗ್ರಹ, ವಿನೂತನ ಶೈಲಿಯ ಕಣ್ಮನ ಸೆಳೆಯುವ ನವನವೀನ ಮಾದರಿಯ ಉಡುಪುಗಳು ಅತಿ ಕಡಿಮೆ ಬೆಲೆಗೆ ದೊರೆಯಲಿದ್ದು ಗ್ರಾಹಕರಿಗೆ ತಮ್ಮ ಮನದಿಚ್ಚೆಯ ಉಡುಪುಗಳನ್ನು ಖರೀದಿಸುವ ವಿಪುಲ ಅವಕಾಶವನ್ನು ರಾಧಾಸ್ ಮಳಿಗೆಯು ಕಲ್ಪಿಸಿದೆ. ಪ್ರತಿ ವರ್ಷ ಮಳೆಗಾಲದಲ್ಲಿ ತನ್ನ ಗ್ರಾಹಕರಿಗಾಗಿ ಕಡಿಮೆ ಬೆಲೆಯಲ್ಲಿ ತಮ್ಮ ಮನದಿಚ್ಚೆಯ ಉಡುಪುಗಳನ್ನು ಕೊಂಡುಕೊಳ್ಳುವ ವಿಪುಲ ಅವಕಾಶಗಳನ್ನು ನೀಡುತ್ತಿದ್ದು ಈ ವರ್ಷವೂ ಪ್ರಾರಂಭಗೊಂಡಿದ್ದು ಗ್ರಾಹಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಸೆಲೆಕ್ಷನ್ ಎಲ್ಲ ತುಂಬಾ ಒಳ್ಳೆಯದಾಗ್ತುಂಟು. ಒಳ್ಳೊಳ್ಳೆ ಡ್ರೆಸ್ ಎಲ್ಲ ನಾವು ಸೆಲೆಕ್ಟ್ ಮಾಡ್ತಿದ್ದೇವೆ. ಯಾವ ತಗೊಳ್ಬೇಕು ಯಾವ ತಗೊಳ್ಬಾರ್ದು ಅಂತ ಗೊತ್ತೇ ಆಗ್ತಿಲ್ಲ. ಎಲ್ಲ ಸೆಲೆಕ್ಟ್ ಮಾಡಬೇಕು ಅಂತ ಆಗ್ತುಂಟು. ಇನ್ನು ಎಷ್ಟು ಸೆಲೆಕ್ಷನ್ ಆಗ್ತದೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಗೋಣಿ ಸಾಕ್ಬೋದು ಗೊತ್ತಿಲ್ಲ. ಮಾನ್ಸೂನ್ ಮೇಳ ಮಹಾ ಉತ್ಸವದಲ್ಲಿ ₹115ರಿಂದ ಪ್ರಾರಂಭವಾಗುವ ವಿವಿಧ ವೆರೈಟಿ ವಿನ್ಯಾಸಗಳ ಚೂಡಿದಾರ್ ಟಾಪ್ಗಳು, ಅತಿ ಕಡಿಮೆ ಬೆಲೆಯ ನೈಟಿಗಳು, ಗೌನ್, ನೈಟ್ ಪ್ಯಾಂಟ್ಗಳು, ₹95ರಿಂದ ಪ್ರಾರಂಭವಾಗುವ ಟೀ ಶರ್ಟ್ಗಳು, ₹40ರಿಂದ $750 ಬೆಲೆಯ ಮಕ್ಕಳ ಉಡುಪುಗಳು ಲಭ್ಯವಿದ್ದು ಗ್ರಾಹಕರನ್ನು ಕೈಬೀಸಿ ಕರೆಯುತ್ತಿದೆ. ಕಣ್ಮನ ಸೆಳೆಯುವ ಸೀರೆಗಳು, ಪುರುಷರ ಉಡುಪುಗಳು ಅತಿ ಕಡಿಮೆ ಬೆಲೆಯಲ್ಲಿ ಖರೀದಿಸಬಹುದಾಗಿದೆ. ಸಾರಿ, ಚೂಡಿದಾರ್ ಪೀಸ್ಗಳು, ಕುರ್ತೀಸ್, ರೆಡಿಮೇಡ್ ಚೂಡಿದಾರ್ಗಳು, ನೈಟಿ, ಜೆಂಟ್ಸ್ ಪ್ಯಾಂಟ್, ಶರ್ಟ್ ಹಾಗೂ ಮಕ್ಕಳ ವೆಸ್ಟರ್ನ್ ಔಟ್ಫಿಟ್ಗಳು ಸೇರಿದಂತೆ ಎಲ್ಲಾ ಬಗೆಯ ನವನವೀನ ಮಾದರಿಯ ಉಡುಪುಗಳ ಬೃಹತ್ ಸಂಗ್ರಹ ಇಲ್ಲಿದೆ. ರಾಧಾಸ್ ಮಾನ್ಸೂನ್ ಮೇಳದ ಬಗ್ಗೆ ಗ್ರಾಹಕರ ಖುಷಿಯ ಪ್ರತಿಕ್ರಿಯೆ ಇಲ್ಲಿದೆ. ಸ್ಟಾಫ್ ಯೂನಿಫಾರ್ಮ್ ತೂನಾಗ ಮಸ್ತ್ ರಶ್ ಇತ್ತು. ದಾದರ ತೂಕಂದು ಬತ್ತ ಈಗ ತೂನಾಗ ಎಡ್ಡೆ ಡಿಸ್ಕೌಂಟ್ ಪೂರ ಎಡ್ಡೆ ಉಂಡು. 200 ಪೂರ ಎಡ್ಡೆ ಶರ್ಟ್ಸ್ ತಿಕ್ಕುನು. ಸೊ ನಿಕ್ಲ ಬಲೆ ರಾಧಾಸ್ಟ್ ಆಫರ್ ಮಾತಾಡು ಮಾತ ಜೆಂಟ್ಸ್ ಅವಾರ್ಡು ಬೊಕ್ಕ ಲೇಡೀಸ್ಗೆ ಆ್ಯಕ್ಚುಲಿ ಜೆಂಟ್ಸ್ ಶರ್ಟ್ ಬಾರಿ ಎಡ್ಡು ಮುಂತು ಒಲಿರಿ. ಆ್ಯಕ್ಚುಲಿ ಒಂದು ಈ ಕಲ್ಲರ್ಡಿ ಕಾಟನ್ ಮೆಟೀರಿಯಲ್ ₹200ಗೆ ಬೇತೆ దగ్గర ಒಂದೇ ಶರ್ಟ್ಗೆ 2000 ಮತ್ತೆ ಕೊಡು. ಆಲ್ಮೋಸ್ಟ್ ಬಾರಿ ಎಡ್ಡೆ ಕಲೆಕ್ಷನ್ಸ್ ಉಂಡು. ಐನದು ಬೇಗ ಬಲೆ ಇನ್ನಿ ಆಫರ್ ಸ್ಟಾರ್ಟ್ ಆಗ್ತದೆ. ಏಪ ಮುಗಿಣೊಂದು ಗೊತ್ತಿಜ್ಜಿ ಅಣ್ಣ ಬಾರಿ ಫ್ಯಾಕ್ಟರಿಯಿಂದ ನೇರವಾಗಿ ಖರೀದಿಸಿದ ಉತ್ತಮ ಗುಣಮಟ್ಟದ ಉಡುಪುಗಳನ್ನು ಮಳಿಗೆಯಲ್ಲಿ ಗ್ರಾಹಕರಿಗೆ ಮಿತ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಹಿರಿಯ ಅನುಭವಿ ಸಿಬ್ಬಂದಿಗಳಿಂದ ಗ್ರಾಹಕರ ಅಭಿಷ್ಟಗಳಿಗೆ ಅನುಗುಣವಾಗಿ ಮಳಿಗೆಯಲ್ಲಿ ಸಿಬ್ಬಂದಿಗಳು ನೀಡುತ್ತಿರುವ ಸೇವೆಯಿಂದಾಗಿ ಹೆಸರಾಂತ ಮಳಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಕೊಡುಗೆಗಳು ಆಗಸ್ಟ್ 1ರಿಂದ 10 ದಿನಗಳ ಕಾಲ ಇರಲಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಸ್ಥೆಯ ಮಾಲಕರು ತಿಳಿಸಿದ್ದಾರೆ. ಹಾಗಾದ್ರೆ ಇಲ್ಲಿರುವ ಅದ್ಭುತ ಕಲೆಕ್ಷನ್ ಬಗ್ಗೆ ಮಹಿಳೆಯರು ಏನಂತಾರೆ? ಭಾರಿ ಚಂದ ಉಂಟು. ಡಿಸ್ಕೌಂಟ್ ಇಂದ ಸ್ಯಾರಿ ಸಹ ಮೆಟೀರಿಯಲ್ ಸಹ ಚಂದ ಉಂಟು. ಇಷ್ಟು ಸಮಯ ನಾನು ಬರಲಿಲ್ಲ, ಇದು ಫಸ್ಟ್ ಟೈಮ್. ಆದರೆ ತುಂಬ ಇಷ್ಟ ಆಗಿದೆ ಬಂದು. ಇಲ್ಲಿ ನಾವು ನೋಡಿ ತುಂಬ ನಾವು ತೆಗೆದಿದ್ದೇವೆ. ಚೀಪ್ ಸಹ ರೇಟು ಮತ್ತು ಮೆಟೀರಿಯಲ್ಸ್ ಚಂದ. ಮದುವೆ ಸೀರೆಗಳ ಉತ್ತಮ ಆಯ್ಕೆಗೆ ರಾಧಾಸ್ ಪ್ರಥಮ ಆಯ್ಕೆಯಾಗಿದೆ. ಮದುವೆಯ ಶೃಂಗಾರಕ್ಕೆ ಮನಮೋಹಕ ಸೀರೆಗಳ ಅಪೂರ್ವ ಸಂಗ್ರಹವು ಮಳಿಗೆಯಲ್ಲಿದೆ. ಪ್ರತಿದಿನ ಮದುವೆ ಜವಳಿಯ ಹೊಸ ಸಂಗ್ರಹವಿರುವ ಪುತ್ತೂರಿನ ಏಕೈಕ ಮಳಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗಾದರೆ ರಾಧಾಸ್ನಲ್ಲಿ ಮದುವೆ ವಸ್ತ್ರಗಳ ವೈವಿಧ್ಯಮಯ ಕಲೆಕ್ಷನ್ ಹೇಗಿದೆ? ಗ್ರಾಹಕರು ಏನಂತಾರೆ ಕೇಳೋಣ ಬನ್ನಿ. ಸೀರೆ ಪರ್ಚೇಸ್ ಮಾಡಿದೆ. ಕ್ವಾಲಿಟಿ ಕೂಡ ಎಡ್ಡೆಂಡು ತೋಜುಂಡು. ನಾನು ತೋಡುಂಡು. ಪ್ರತಿಯೊಂದು ಐಟಮ್ಲು ಡಿಸ್ಕೌಂಟ್ ಉಂಟು. ಸೆಟ್ ಟಾಪ್ಸ್
ಟಾಪ್ಸ್ ವೆರೈಟಿ ಮಸ್ತ್ ಉಂಡು. ಆಲಿಯಾ ಪ್ಯಾಟರ್ನ್ ವಿತ್ ಶಾಲ್ ಚೀಪರ್ ಟಾಪ್ಸ್ 115 ಸ್ಟಾರ್ಟಿಂಗ್ ಉಂಡು. ಅಂಚನೆ ಚೂಡಿ ಪೀಸ್ ಜಾರ್ಜೆಟ್ ಉಂಡು, ಕಾಟನ್ ಉಂಡು, ನೈಟಿ ಉಂಡು, ಬಕ್ಕ ವೆರೈಟಿ ಗವನ್ ಉಂಡು, ಮಸ್ತ್ ವೆರೈಟಿ ಉಂಡು. ಚೀಪ್ ಆ್ಯಂಡ್ ಬೆಸ್ಟೆಡ್ ಉಂಡು ಮಾತ್ರ ವೆರೈಟಿ ಇಲ್ಲ. ನೈಟ್ ಪ್ಯಾಂಟ್, ಟೀ ಶರ್ಟ್ 95 ರೂಪಾಯಿಗೆ ಟೀ ಶರ್ಟ್ ಉಂಡು. ನಮ್ಮ ಕಿಡ್ಸ್ ಸೆಕ್ಷನಲ್ಲಿ ಮಕ್ಕಳಿಗೆ ಸಾಧಾರಣ ಒಂದು 40 ರೂಪಾಯಿಂದ 750 ಅಂದರೆ ಶರ್ವಾಣಿ ತನಕ ಉಂಟು. ಶರ್ವಾಣಿ ಒಂದು ಸಾಧಾರಣ 750 ಆಸನ ಮಾಸದಲ್ಲಿ ನಡೆಯುವಂಥ ಡಿಸ್ಕೌಂಟ್ ಸೇಲ್ ಸಾಧಾರಣ ಒಂದು 15 ದಿವಸ ನಡೀಲಿಕ್ಕೆ ಇದೆ. ಗ್ರಾಹಕರು ಇದರ ಪ್ರಯೋಜನವನ್ನು ಪಡ್ಕೊಳ್ಬೇಕಂತ ಗ್ರಾಹಕರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಒಟ್ಟಿನಲ್ಲಿ ಪುತ್ತೂರು ಸುತ್ತಮುತ್ತಲಿನ ಭಾಗದಲ್ಲಿ ಜವಳಿ ಉದ್ಯಮದಲ್ಲಿ ಕಳೆದ ಹಲವಾರು ದಶಕಗಳಿಂದ ಮನೆಮಾತಾಗಿರುವ ರಾಧಾಸ್ನಲ್ಲಿ ಪ್ರಾರಂಭಗೊಂಡಿರುವ ಮಾನ್ಸೂನ್ ಮೇಳದ ಭರ್ಜರಿ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ವಸ್ತ್ರಪ್ರಿಯರು ಸಿದ್ಧರಾಗಿದ್ದಾರೆ. ಯತೀಶ್ ಉಪ್ಪಳಿಗೆ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.